ರಾಜ್ಯಾದ್ಯಂತ ರೈತರಿಗೆ ರಸಗೊಬ್ಬರ ಬೆಲೆ ಹೆಚ್ಚಳದಿಂದ ರೈತರು ಕಂಗಾಲಾಗಿದ್ದಾರೆ. ರೈತರು 1 ಚೀಲ ಗೊಬ್ಬರವನ್ನು ಖರೀದಿಸಿದರೆ 1450 ರೂಪಾಯಿ ಖರ್ಚಿನಲ್ಲಿ ರಸಗೊಬ್ಬರವನ್ನು ಖರೀದಿಸಲು ರೈತರಿಗೆ ಸಂಕಷ್ಟವಾಗಿದೆ. ರೈತ ಸಂಘದ ವಿ.ಆರ್. ನಾರಾಯಣ ರೆಡ್ಡಿ ಬಣದ ರೈತ ಸಂಘದ ಜಿಲ್ಲಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೊಳ್ಳೂರು ಅವರು ಬಸವರಾಜ ಬೊಮ್ಮಾಯಿ ಅವರು, ಕೃಷಿ ಸಚಿವರು ಬಿ.ಸಿ. ಪಾಟೀಲ್ ಮತ್ತು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ರಸಗೊಬ್ಬರ ಬೆಲೆ ಇಳಿಕೆಯ ಬಗ್ಗೆ ವಿಧಾನಸೌಧದಲ್ಲಿ ಚರ್ಚಿಸಿ ರೈತರ ಬಳಸುವ ವಸ್ತುಗಳ ಇಳಿಕೆ ಮಾಡಬೇಕೆಂದು ಆಗ್ರಹಿಸಿದರು. ರೈತ ಸಂಘದ ಜಿಲ್ಲಾಧ್ಯಕ್ಷ ಅಂದಪ್ಪ ಕೊಳ್ಳೂರಾದ ನಾವು ಮಾಧ್ಯಮ ಮೂಲಕ ಮನವಿ ಮಾಡಿಕೊಳ್ಳೋದೇನೆಂದರೆ, ಈ ಮುಂಗಾರಿಯಲ್ಲಿ ಬಿತ್ತವು ಬರ್ಜರಿದವು. ಇವತ್ತು ಡೀಸೆಲ್ ಪೆಟ್ರೋಲ್ ಇಳಿಸಿದ್ರು, ಇವತ್ತು ಇಳಿಸಿವಿ ಅಂತೇಳಿ ಇವತ್ತು ಇಳಿಸ್ಯಾರ. 10 ರೂಪಾಯಿ ಅಷ್ಟೇ ಇಳಿಸ್ಯಾರ. 10 ರೂಪಾಯಿ ಅದ್ರಾಗ ಡೀಸೆಲ್ ಇಳಿಸ್ಯಾರ. ಗೊಬ್ಬರದಾಗ ಇವತ್ತು ವಿಪರೀತ ರೇಟ್. ಹೋದ ವರ್ಷದ ರೇಟ್ಗೆ ಈ ವರ್ಷದ ರೇಟ್ಗೆ ಭಾಳ ವ್ಯತ್ಯಾಸ ಐತಿ. ಹೋದ ವರ್ಷದ ರೇಟ್ 900-700 ರೂಪಾಯಿ ಒಂದು ಚೀಲ ಕೊಡ್ತಿದ್ರು. ಈ ವರ್ಷ ಏನೈತಿ ಖರೀದಿ ಮಾಡ್ಬೇಕಾದ್ರೆ ರೈತರು 1400, 1500, 900 ತನ ಇವತ್ತು 1900 ತನ ಖರೀದಿ ಮಾಡ್ಬೇಕು. ಹೀಗಾಗಿ ರೈತರಿಗೆ ಏನೈತಿ ಭಾಳಷ್ಟು ತೊಂದರೆ ಆಗೈತಿ. ಇವತ್ತು ಗೊಬ್ಬರದ ಒಂದ್ರಾಗ ಹೋತು ಒಂದ್ರಾಗ ಬಂತನ್ನ ಸರ್ಕಾರ ಮಾಡುತ್ತಾ ಮುಂದೆ ತುಪ್ಪಾಚಕತ್ತಾರೆ. ಬಸವರಾಜ ಬೊಮ್ಮಾಯಿ ಅವರು ಅವರು ಒಂದು ವಿಧಾನಸಭೆ ಚರ್ಚೆ ಮಾಡಬೇಕು. ಕೃಷಿ ಮಂತ್ರಿ ಬಿ.ಸಿ. ಪಾಟೀಲ್ ಅದರ, ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ ಅದಾರ. ಇವತ್ತು ಅವ್ರು ಏನೈತಿ ಇಮಿಡಿಯೇಟ್ಲಿ ರೈತರಿಗೆ ಅಂತ ಒಂದು ಅನುಕೂಲ ಮಾಡಬೇಕು. ಇಲ್ಲಕ್ಕೆ ರೈತರು ಇವತ್ತು ಸಾಲ ಮಸೂಲ ಮಾಡಿ ಇವತ್ತು ಬಿತ್ತಿ ಖರ್ಚು ಮಾಡಿದ್ರು ಇವತ್ತಿಲ್ಲ. ನಮ್ಮ ಹಾಲಿಗೆ ಬೆಲೆ ಇಲ್ಲ, ತಮ್ಮ ಹಾಲಿಗೆ ಇವತ್ತು ಹೆಚ್ಚಿನ ಬೆಲೆ ರೇಟ್ ಮಾಡ್ತಾರೆ. ಈ ರೀತಿ ಇದರಿಂದ ರೈತರಿಗೆ ಎಲ್ಲರಿಗೂ ತೊಂದರೆ ಐತಿ. ಆಮೇಲೆ ಸರಿಯಾಗಿ ಇನ್ನೂ ಇವತ್ತು ರೈತ ಸಂಪರ್ಕ ಕೇಂದ್ರದಲ್ಲಿ ಸಬ್ಸಿಡಿ ದರದೊಳಗೆ ಬೀಜ ಕೊಡಬೇಕು. ಎಲ್ಲ ಮಾಡಿದ್ರೆ ಅನುಕೂಲ ಆಗುತ್ತೆ. ಇಲ್ಲ ಅಂದ್ರೆ ಇದಕ್ಕಾಗಿ ನಾವು ರೈತರ ಒಂದು ಉಗ್ರ ಹೋರಾಟ ಮಾಡೋ ಸ್ಥಿತಿ ಬರುತ್ತಾ. ಹಾಗಾಗಿ ಕಡಿಮೆ ಮಾಡ್ಬೇಕಂತ ಈ ಮಾತಿನ ಮೂಲಕ ನಾವು ಮನವಿ ಮಾಡ್ತೇವೆ. ಧನ್ಯವಾದ.